ಆಕಾಶದಲ್ಲಿ ಬೆಳ್ಳಕ್ಕಿಗಳ ಚಿತ್ತಾರ, ಬಾನಂಗಳದಲ್ಲಿ ಬೆಳ್ಳಕ್ಕಿಗಳ ಹಿಂಡು, ಗುಂಪು ಗುಂಪಾಗಿ ಹಾರಾಡ್ತಿರೋ ಬೆಳ್ಳಕ್ಕಿಗಳು. ತಿಳಿದೋ ತಿಳಿಯದೋ ಬಾನಂಗಳದಲ್ಲಿ ಬಿಳಿ ರಂಗೋಲೆ ಬಿಡಿಸಿ ಆಗಸದಲ್ಲಿ ಚಿತ್ತಾರ ಬಿಡಿಸುತ್ತಿರುವ ಹಕ್ಕಿಗಳ ಸಾಲು. ಹಸಿರ ಕಾನನದಲ್ಲಿ ಬಿಳಿ ಚುಕ್ಕಿ ಇಟ್ಟಂತೆ ಭಾಸವಾಗ್ತಿರೋ ಬೆಳ್ಳಕ್ಕಿಗಳ ನೋಟ. ಹೌದು, ಇವೆಲ್ಲ ಕಂಡು ಬಂದದ್ದು ಚಿಕ್ಕಮಗಳೂರು ಜಿಲ್ಲೆ ಎನ್ನಾರ್ಪುರ ತಾಲೂಕಿನ ಇಟ್ಟಿಗೆ ಸೀಗೋಡು ಗ್ರಾಮದಲ್ಲಿ. ಬಾಳೆಹೊನ್ನೂರು ಸಮೀಪವಿರೋ ಈ ಗ್ರಾಮದ ವಿನಾಯಕ ಕೆರೆಯ ಅಂಗಳದಲ್ಲಿರೋ ಮರಗಳಲ್ಲಿ ನೆಲೆಸಿರೋ ಬೆಳ್ಳಕ್ಕಿಗಳ ಹಿಂಡು ನೋಡುಗರ ಮನಸ್ಸಿಗೆ ಮುದವನ್ನು ನೀಡ್ತಾ ಇದೆ. ಪ್ರತಿ ವರ್ಷವೂ ಚಳಿಗಾಲದಲ್ಲಿ ಸುತ್ತಮುತ್ತಲ ಭತ್ತದ ಗದ್ದೆ, ಹಳ್ಳ ಕೊಳ್ಳಗಳಲ್ಲಿನ ಮೀನು, ಸಣ್ಣ ಪುಟ್ಟ ಕೀಟಗಳನ್ನು ತಿಂದು ವಿನಾಯಕ ಕೆರೆಯ ಅಂಗಳದಲ್ಲಿರೋ ಮರಗಳಲ್ಲಿ ಸಾವಿರಾರು ಬೆಳ್ಳಕ್ಕಿಗಳು ಆಶ್ರಯವನ್ನು ಪಡೆದಿವೆ. ಬೆಳಗಿನ ಜಾವ 6 ಗಂಟೆ ಹಾಗೂ ಸಂಜೆ 6 ಗಂಟೆಯ ವೇಳೆಯ ಆಸುಪಾಸಿನಲ್ಲಿ ಹಸಿರು ಚೆಲ್ಲಿ ನಿಂತಿರೋ ಮರಗಳ ಮೇಲೆ ಒಮ್ಮೆಲೆ ಸಾವಿರಾರು ಬೆಳ್ಳಕ್ಕಿಗಳು ಹಾರಾಡೋ ದೃಶ್ಯ ನೋಡುಗರ ಮನಸ್ಸಿಗೆ ಮುದ ನೀಡ್ತಾ ಇದೆ. ಚೀವ್ ಚೀವ್ ಅನ್ನೋ ಮರಿ ಹಕ್ಕಿಗಳ ನಿನಾದದ ಜೊತೆ ಅತ್ತಿಂದಿತ್ತ ಇತ್ತಿಂದತ್ತ ಮರದಿಂದ ಮರಕ್ಕೆ ಹಾರಾಡೋ ಬೆಳ್ಳಕ್ಕಿಗಳ ರಂಗಿನಾಟ ಮತ್ತಷ್ಟು ಸುಂದರ. ಅಲ್ಲಿ ಎಸೆಯೋದು ಏನು ಮಾಡಬಾರ್ದು, ಹಾಗಾಗಿ ಬಂದು ಇಲ್ಲೊಂದು ಒಳ್ಳೆ ತಾಣ ಆಗ್ಬಹುದು ಅಂತ ಅನ್ಸುತ್ತೆ ನೋಡೋರಿಗೆ, ಟೈಮ್ ಪಾಸಿಗೆ. ಇವು ಅದೇ ಒಂದು 6 ವರ್ಷದಿಂದ ಆಗ್ತಿದೆ. ಅದೇ ಒಂದು 4 ವರ್ಷದ ಹಿಂದೆ ಅಂದ್ರೆ ಒಂದು 6 ವರ್ಷದ ಹಿಂದೆ ಅದೇ ಬಾಳೆಹೊನ್ನೂರು ಅಂತ ಅಲ್ಲಿ ಹಾಸ್ಟೆಲ್ ಇತ್ತು. ಹಾಸ್ಟೆಲ್ ಅಥವಾ ಒಂದು 2 ದೊಡ್ಡ ದೊಡ್ಡ ಮರಗಳಿದ್ವು. ಅಲ್ಲೊಂದು ಸ್ವಲ್ಪ ವಾಸ ಇದ್ದು ನೋಡ್ತಿದ್ದಂಗೆ. ಅಲ್ಲಿ ಏನಂದ್ರೆ ಆ ಮರ ಎಲ್ಲ ತೆಗೆದು ಬಿಟ್ಟಿದ್ದಾರೆ. ಈಗ ಈ ರೋಡ್ ಕೆಲಸ ಬಂದ ಮೇಲೆ ತೆಗೆದು ಬಿಟ್ಟಿದ್ದಾರೆ. ಅವಾಗ ಇವು ಏನ್ ಮಾಡಿದವೆ, ಎಲ್ಲೂ ಹೋಗ್ಲಿ ದಾರಿ ಸಿಗದೆ ಇಲ್ಲಿ ಬಂದು ಈ ಮರಗಳು, ಈ ಕೆರೆ ಒಂದು ವಾತಾವರಣ ಇದೆಯಲ್ಲ, ಇಲ್ಲಿ ಇಂಥ ಮರ ನೋಡ್ಕೊಂಡು ಇಲ್ಲಿ ವಾಸವಾಗಿದ್ದಾವೆ. ಆಗ ನಮಗೆ ಊರ್ ಮನೆಯಲ್ಲೆಲ್ಲ ತಿರುಗಾಡುವ ನೋಡುವಾಗ ಇಷ್ಟ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ಇನ್ನು ಮುಸ್ಸಂಜೆಯಲ್ಲಿ ರವಿ ಮೆಲ್ಲಗೆ ಮರೆಯಾಗ್ತಾ ಇದ್ದಂತೆ ಬೆಳ್ಳಕ್ಕಿಗಳ ಗುಂಪು ಕೆರೆಯ ಬಳಗವನ್ನ ಸೇರಿಕೊಳ್ತವೆ. ಹನಿ ಹನಿ ಗೂಡಿದ್ರೆ ಹಳ್ಳ ಎಂಬಂತೆ 1, 2, 3 ಅಂತ ಲೆಕ್ಕ ಹಾಕೋದ್ರಲ್ಲೇ ಒಮ್ಮೆಲೆ ಸಾವಿರಾರು ಬೆಳ್ಳಕ್ಕಿಗಳು ಕಣ್ಣಿಗೆ ಹಬ್ಬದೂಟ ಬಡಿಸುತ್ತವೆ. ಮರಗಳ ಮೇಲೆ ಒಟ್ಟೊಟ್ಟಿಗೆ ಆಟವಾಡೋ ಹಕ್ಕಿಗಳು ಕತ್ತಲು ಆವರಿಸ್ತಾ ಇದ್ದಂತೆ ಫುಲ್ ಸೈಲೆಂಟ್ ಆಗಿ ಗೂಡು ಸೇರುತ್ತವೆ. ಪ್ರತಿ ಬಾರಿ ಡಿಸೆಂಬರ್ ವೇಳೆಗೆ ನಾನಾ ಪ್ರದೇಶಗಳಿಂದ ಬರ್ತಾ ಇದ್ದ ಬೆಳ್ಳಕ್ಕಿಗಳು ಈ ಬಾರಿ ನವೆಂಬರ್ ತಿಂಗಳಲ್ಲೇ ಆಹಾರವನ್ನ ಅರಸಿಕೊಂಡು ಮಲೆನಾಡಿಗೆ ಲಗ್ಗೆ ಇಟ್ಟಿವೆ. ಮಲೆನಾಡು ಭಾಗದಲ್ಲಿ ಈ ವೇಳೆ ಭತ್ತದ ಕಟಾವು ನಡೆಯೋದ್ರಿಂದ ಸಹಜವಾಗಿಯೇ ಬೆಳ್ಳಕ್ಕಿಗಳು ಇಲ್ಲಿ ನೆಲೆಸಿ ವಂಶಾಭಿವೃದ್ಧಿಯನ್ನ ನಡೆಸಿ ಬಳಿಕ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗುತ್ತವೆ. ಹೀಗೆ ಒಂದೆಡೆ ಸಾವಿರಾರು ಬೆಳ್ಳಕ್ಕಿಗಳು ಒಟ್ಟಿಗೆ ಸೇರಿ ಮಲೆನಾಡಿನ ಚುಮು ಚುಮು ಚಳಿಯ ಮಂಜಿಗೆ ಮತ್ತಷ್ಟು ರಂಗು ನೀಡಿರೋದು ಸ್ಥಳೀಯರು ಸೇರಿದಂತೆ ಪಕ್ಷಿ ಪ್ರಿಯರ ಪಾಲಿನ ನೆಚ್ಚಿನ ತಾಣವಾಗಿ ಕೆರೆ ಮಾರ್ಪಟ್ಟಿದೆ. ಚಳಿ ಅಂದರೆ ಬೆಳಿಗ್ಗೆ ಮಾರ್ನಿಂಗ್ ಒಂದು 6 ಗಂಟೆಯಿಂದ ಹೊರಗಡೆ ಎಲ್ಲ ಹೋಗುತ್ತೆ. ಸಂಜೆ ಇವಾಗ ಒಂದು ಆಯ್ತು. ಈಗ ಈ ಟೈಮಿಗೆ ಇನ್ನು ಬರ್ಲಿಕ್ಕೆ ಉಂಟು, ಈಗ ಬರ್ತಾ ಇದೆ ಅಲ್ಲ. ಫುಲ್ ಕತ್ಲೆ ಎಲ್ಲ ಇದಾದ್ಮೇಲೆ ಇನ್ನೂ ಜಾಸ್ತಿ ಹಕ್ಕಿಗಳು ಬರುತ್ತೆ. ಇನ್ನು ಜಾಸ್ತಿ ಹಕ್ಕಿಗಳು ಬಂದಾಗ ತುಂಬ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಅದು ಸ್ವಲ್ಪ ಇಂಪ್ರೂವ್ಮೆಂಟು, ಈ ಕೆರೆ ಇಂಪ್ರೂವ್ಮೆಂಟ್ ಅದೆಲ್ಲ ಆದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇನ್ನೂ ಪ್ರವಾಸಿಗರು ಹೆಚ್ಚು ಬರುತ್ತೆ. ಈ ಮಂಡಗದ್ದೆ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಮಂಡಗದ್ದೆ ಹೇಗಿದೆಯೋ ಅದಕ್ಕಿಂತಲೂ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ನಂಬರ್ 1 ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಶಕಗಳಿಂದಲೂ ಈ ಕೆರೆಯನ್ನೇ ಆಶ್ರಯ ತಾಣವನ್ನಾಗಿಸಿಕೊಂಡಿರೋ ಈ ಬೆಳ್ಳಕ್ಕಿಗಳು ಎಲ್ಲೇ ಇದ್ರೂ ಕೂಡ ಪ್ರತಿ ವರ್ಷವೂ ಇತ್ತ ಬರೋದನ್ನ ಮಿಸ್ ಮಾಡೋದಿಲ್ಲ. ಒಣಗಿದ ಮರಗಳ ಕೊಂಬೆಗಳ ಮೇಲೆ ಕುಳಿತು ಅವುಗಳು ರಿಲ್ಯಾಕ್ಸ್ ಮಾಡೋ ಪರಿ ನಿಜಕ್ಕೂ ಕಣ್ಣಿಗೆ ಹಬ್ಬ. ಈ ನಯನ ಮನೋಹರ ದೃಶ್ಯವನ್ನ ನೋಡಲೆಂದೇ ಪಕ್ಷಿ ಪ್ರಿಯರು ಸಂಜೆಯಾಗ್ತಲೇ ಕೆರೆಯತ್ತ ಮುಖ ಮಾಡಿ ಬೆಳ್ಳಕ್ಕಿಗಳ ವಯ್ಯಾರವನ್ನ ಕಣ್ತುಂಬಿಸಿಕೊಳ್ತಾ ಇದ್ದಾರೆ. ಪ್ರವೀಣ್, ಸ್ಪಂದನ ನ್ಯೂಸ್, ಚಿಕ್ಕಮಗಳೂರು.